ವಿದೇಶದಿಂದ ಬಂದವರ ಮೇಲೆ ನಿಗಾ ವಹಿಸಲಾಗಿದೆ. ಒಂದು ವಾರ ಕಡ್ಡಾಯ ಕ್ವಾರಂಟೈನ್ ಮಾಡಲಾಗುವುದು. ಆರ್ಟಿಫಿಷಿಯಲ್ ನೆಗೆಟಿವ್ ಇದ್ದರೂ ಕ್ವಾರಂಟೈನ್ ಇರಬೇಕು. ಕೇರಳದಿಂದ ಬಂದವರಿಗೆ ನೆಗೆಟಿವ್ ರಿಪೋರ್ಟ್ ಅಗತ್ಯ. ಕ್ವಾರಂಟೈನ್ ಮುಗಿಸಿ ಮತ್ತೆ ಟೆಸ್ಟಿಂಗ್ ಮಾಡಲಾಗುತ್ತದೆ. ಕಾಲೇಜು ಹಾಸ್ಟೆಲ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಜಿಲ್ಲೆಯಲ್ಲಿ 3-4 ಸಾವಿರ ಕೋವಿಡ್ ಟೆಸ್ಟ್ ಮಾಡುತ್ತೇವೆ. ಎಲ್ಲಾ ಸಮುದಾಯದ ಮುಖಂಡರು, ಸಂಘ ಸಂಘಟನೆಗಳ ಸಭೆ ಮಾಡಲಾಗಿತ್ತು. ಮಾರ್ಗಸೂಚಿ ಪಾಲನೆ, ವ್ಯಾಕ್ಸಿನೇಷನ್ ಬಗ್ಗೆ ಸಹಕಾರವನ್ನ ಕೇಳಿದ್ದೇವೆ. ಮೊದಲ ಡೋಸ್ ಪಡೆಯದವರ ಪತ್ತೆ ಕಾರ್ಯ ನಡೆಯುತ್ತದೆ. ಮಣಿಪಾಲ ವಿವಿ ಜೊತೆ ಮಾತುಕತೆ ನಡೆಸಿದ್ದು, ಯೂನಿವರ್ಸಿಟಿಗೆ ಹೊರ ರಾಜ್ಯ ದೇಶಗಳಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂಪೂರ್ಣ ತಪಾಸಣೆ ಮಾಡುವಂತೆ ಸೂಚಿಸಲಾಗಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇಂದನೇ ಬರಬೇಕು ಅಂತಲೂ ಇದೆ. ಉಡುಪಿ ಜಿಲ್ಲೆಯಲ್ಲಿ ಕೋವಿಡ್ ಸಂಬಂಧಪಟ್ಟವಾಗಿ ಸರ್ಕಾರದಿಂದ ಬಂದಿರುವ ನಿರ್ದೇಶನಗಳಂತೆ ನಾವು ಎಲ್ಲ ರೀತಿಯ ಕೂಡ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ವಿಶೇಷವಾಗಿ ಬಂದಿರುವ ನಿರ್ದೇಶನಗಳೆಂದರೆ ವಿದೇಶಿಗಳಿಂದ, ವಿಶೇಷವಾಗಿ ಮುಖ್ಯವಾಗಿ ಸೌತ್ ಆಫ್ರಿಕಾ, ಬೋಟ್ಸ್ವಾನಾ, ಹಾಂಗ್ಕಾಂಗು ಇನ್ನಿತರ ರಿಸ್ಕ್ ಇರುವ ದೇಶಗಳಿಂದ ಬಂದಿರುವ ಎಲ್ಲರನ್ನೂ ಕೂಡ ಕಡ್ಡಾಯವಾಗಿ ಕೋವಿಡ್ ತಪಾಸಣೆ ಮಾಡಬೇಕಂತಲೂ ಇದೆ. ಅದರಂತೆ ತಪಾಸಣೆ ನಂತರ ಒಂದು ವಾರ ಕಂಪ್ಲೀಟಾಗಿ ನೆಗೆಟಿವ್ ಇದ್ದರೂ ಕೂಡ ಕ್ವಾರಂಟೈನಲ್ಲಿರಬೇಕು. ಕ್ವಾರಂಟೈನ್ ಆದ ನಂತರ ಮತ್ತೆ ಕೂಡ ಟೆಸ್ಟ್ ಮಾಡಬೇಕಂತಿದೆ. ಆ ನಿರ್ದೇಶನದಂತೆ ಕೂಡ ನಾವೆಲ್ಲ ಕೂಡ ಕ್ರಮ ವಹಿಸ್ತೀವಿ. ಅದೇ ರೀತಿ ಕೇರಳದಿಂದ ಬಂದಿರುವ ಪ್ರಯಾಣಿಕರಿರ್ಬೋದು, ಅವರಿಗೂ ಕೂಡ ಒಂದು ರೀತಿಯಲ್ಲಿ ಕೋವಿಡ್ ನೆಗೆಟಿವ್ ರಿಪೋರ್ಟಿಂದನೇ ಬರಬೇಕು ಅಂತಲೂ ಇದೆ. ಕೋವಿಡ್ ನೆಗೆಟಿವ್ ರಿಪೋರ್ಟು ಇದ್ದರೂ ಕೂಡ ಇಲ್ಲಿ ಬಂದ ನಂತರ ಒಂದು ವಾರ ಕ್ವಾರಂಟೈನಲ್ಲಿದ್ದು ಮತ್ತು ಒಂದು ವಾರ ನಂತರ ಕೂಡ ಮತ್ತೆ ಟೆಸ್ಟ್ ಮಾಡಬೇಕಂತ ಕೂಡ ಇದೆ. ಆ ನಿರ್ದೇಶನಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ಕೂಡ ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸರ್ಕಾರದಿಂದ ಹೆಚ್ಚಿನ ಮಟ್ಟದಲ್ಲಿ ಕೋವಿಡ್ ತಪಾಸಣೆ ಆಗಬೇಕು ಅನ್ನೋ ರೀತಿಯಲ್ಲಿ ಕೂಡ ನಿರ್ದೇಶನ ನೀಡಿದ್ದಾರೆ. ಮುಖ್ಯವಾಗಿ ಕಾಲೇಜುಗಳು, ಹಾಸ್ಟೆಲ್ಸ್ಗಳಲ್ಲಿ, ಯಾಕಂದರೆ ಬೇರೆ ಪ್ರಕರಣಗಳೆಲ್ಲೆಲ್ಲಿ ಆಗ್ತಾ ಇದೆ ಅದನ್ನು ಗಮನದಲ್ಲಿಟ್ಕೊಂಡು ಹೆಚ್ಚಿನ ಮಟ್ಟದಲ್ಲಿ ತಪಾಸಣೆ ಆಗಬೇಕು, ಕೋವಿಡ್ ಪರೀಕ್ಷೆಗಳು